ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ ಸಹಕಾರಿ ಪಿತಾಮಹ ದಿವಂಗತ ಮೊಳಹಳ್ಳಿ ಶಿವರಾವ್ ಸ್ಮರಣಾರ್ಥ 2024-25ನೇ ಸಾಲಿನಲ್ಲಿ ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಗಳಲ್ಲಿ 10ನೇ ತರಗತಿ ಹಾಗೂ ಪದವಿ ಪೂರ್ವ ಪರೀಕ್ಷೆಗಳಲ್ಲಿ ಅತ್ಯಧಿಕ ಅಂಕ ಗಳಿಸಿ ಸಾಧನೆಗೈದ ವಿದ್ಯಾರ್ಥಿನಿಯರಿಗೆ ಪ್ರತಿಭಾ ಪುರಸ್ಕಾರ ಮತ್ತು ಸಿಬ್ಬಂದಿಗಳ ಮಕ್ಕಳ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ವಿದ್ಯಾರ್ಥಿ ವೇತನ ವಿತರಣಾ ಸಮಾರಂಭವು ಮಂಗಳೂರಿನ ಎಸ್ಎಡಿಸಿಸಿ ಕೇಂದ್ರ ಕಚೇರಿಯ ಸಭಾಂಗಣದಲ್ಲಿ ನಡೆಯಿತು. ಸಮಾರಂಭದಲ್ಲಿ ಕರ್ನಾಟಕ ವಿಧಾನ ಪರಿಷತ್ನ ಸದಸ್ಯ ಡಾ ಮಂಜುನಾಥ್ ಭಂಡಾರಿ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಮಾತನಾಡಿ, ಆರ್ಥಿಕವಾಗಿ ಹಿಂದುಳಿದ ವರ್ಗದ ಪ್ರತಿಭಾನ್ವಿತರನ್ನ ಗುರುತಿಸಿ ಪುರಸ್ಕರಿಸುತ್ತಿರುವುದು ಶ್ಲಾಘನೀಯ. ವಿದ್ಯಾರ್ಥಿಗಳು ತಮ್ಮ ಶೈಕ್ಷಣಿಕ ಪ್ರಗತಿಯೊಂದಿಗೆ ತಾಂತ್ರಿಕ ಕೌಶಲ್ಯಗಳನ್ನು ಮೈಗೂಡಿಸಿಕೊಳ್ಳುವ ಅಗತ್ಯವಿದೆ. ರಾಷ್ಟ್ರ, ರಾಜ್ಯ ಮಟ್ಟದ ಸಾಧನೆ ಮಾಡಿದ ಸಾಧಕರು ಅವರ ಸಾಧನೆಯ ಹಾದಿ ನಮಗೆ ಮಾದರಿಯಾಗಬೇಕು ಎಂದರು. ಕೇವಲ 3 ವಿಚಾರಗಳನ್ನು ನಾನು ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ವಿದ್ಯಾರ್ಥಿ ಜೀವನಗಳಲ್ಲಿರಬೇಕಾದ್ರ ನಮ್ಮ ಮನುಷ್ಯನಿಗೆ 3 ಸ್ಕಿಲ್ಗಳು ಇರುತ್ತಂತೆ. ಒಂದು ಅಕಾಡೆಮಿಕ್ ಸ್ಕಿಲ್, ಓದುವಂತ ಒಂದು ಸ್ಕಿಲ್ ನಮಗೆ. ಅದು ಎಲ್ಲಿ ತನಕ ಅಂತ ಹೇಳಿದ್ರೆ SSLC ಅಲ್ಲಿ ಇರುತ್ತದೆ. ಈಗ ಬಹಳಷ್ಟು ಮಂದಿ 625ಕ್ಕೆ 625 ಅಂಕಗಳನ್ನು ತೆಗೆದ್ರು, 624 ಅಂಕಗಳನ್ನು ತೆಗೆದ್ರು. ಇದೆಲ್ಲ ಏನಪ್ಪಾ ಅಂತ ಹೇಳಿದ್ರೆ ಇದೆಲ್ಲ ಅಕಾಡೆಮಿಕ್ ಸ್ಕಿಲ್ ಅಲ್ಲಿ ಬರುವಂತ. ಇವತ್ತು ತಾವು ಅದನ್ನ ಸಾಧನೆಯನ್ನ ಮಾಡಿದ್ರೆ ಅದೇ PUCಗೆ ಬರ್ಬೇಕಂತ ಹೇಳಿದಾಗ ತಮ್ಮಲ್ಲಿ ಅಕಾಡೆಮಿಕ್ ಸ್ಕಿಲ್ ಜೊತೆ ಇನ್ನೊಂದು ಅನಾಲಿಟಿಕಲ್ ಸ್ಕಿಲ್ ಅಂತ ಬರುತ್ತೆ. ಆ ಅನಾಲಿಟಿಕಲ್ ಸ್ಕಿಲ್ ಅಂತ ಹೇಳಿದ್ರೆ ನೀವು 600ಕ್ಕೆ 600 ತೆಗೆದಿರ್ತೀರಾ, ಅಥವಾ 599 ತೆಗೆದಿರ್ತೀರಾ, 598 ತೆಗೆದಿರ್ತೀರಾ. ಆದ್ರೆ JEE ಅಥವಾ ನೀಟ್ ಅಥವಾ CET ರ್ಯಾಂಕ್ ನಿಮ್ದು ಎಲ್ಲೋ ಹೋಗಿರ್ತದೆ. ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದ ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಲದ ಅಧ್ಯಕ್ಷ, ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರಾದ ಡಾ ಎನ್ ರಾಜೇಂದ್ರ ಕುಮಾರ್ ಅವರು ಮಾತನಾಡಿ, ಈ ಸಮಾರಂಭದ ಮೂಲಕ ಸಾಧಕರ ಪರಿಶ್ರಮ ಇತರರಿಗೆ ಗೊತ್ತಾಗಬೇಕು. ಪುರಸ್ಕಾರ ಪಡೆದವರು ಇನ್ನು ಉನ್ನತ ಮಟ್ಟಕ್ಕೆ ಏರಿ ಸಾಧನೆ ಮಾಡಿ ಸಮಾಜದಲ್ಲಿ ಇತರರಿಗೆ ಸಹಾಯ ಮಾಡುವಂತಾಗಬೇಕು ಎಂದರು. ರೀತಿಯಾಗಿ 7 ವರ್ಷದಿಂದ ನಮ್ಮ ಪಿತ್ರೋಡಿಯವರು ನಮ್ಮ ಕಾರ್ಯಕ್ರಮಕ್ಕೆ ಕಾರಣವಾಗಿ ಬರ್ತಾ ಇದ್ದಾರೆ. ಅಂದರೆ ಇವರು ಪಡುವ ಕಷ್ಟ ಪರಿಶ್ರಮವನ್ನು ಎಲ್ಲರಿಗೂ ತಿಳಿಸಬೇಕು, ಎಲ್ಲರೂ ಇದೇ ರೀತಿಯಾಗಿ ಬೆಳಿಬೇಕು ಅನ್ನುವಂಥ ದೃಷ್ಟಿಕೋನದಿಂದ ನಾವು ಅವರನ್ನು ಕರೆಸ್ತಾ ಇದ್ದೇವೆ. ನಮ್ಮಲ್ಲಿ ಇವತ್ತು ಪುರಸ್ಕಾರಗೊಂಡಂಥವರು ಇನ್ನೂ ಉನ್ನತ ಹುದ್ದೆಗೆ ಹೋಗುವಂಥ ವ್ಯವಸ್ಥೆ ಅವರಲ್ಲಿ ಆ ಭಗವಂತನು ಮಾಡಲಿ ಅಂತ ನಾನು ಪ್ರಾರ್ಥನೆ ಮಾಡಿಕೊಳ್ತೇನೆ. ಅದೇ ರೀತಿಯಾಗಿ ನೀವು ನಮಗೇನು ಇಷ್ಟು ವರ್ಷದಿಂದ ಮಾಡಿದರೆ ನಮಗೇನು ನೀವು ಮಾಡಬೇಕಾಗಿದೆ. ಆದರೆ ನೀವು ವಿದ್ಯಾವಂತರಾಗಿ ಕೆಲಸಕ್ಕೆ ಸೇರಿದ ನಂತರ ಇನ್ನು ಇಬ್ಬರಿಗೆ ನೀವು ಇದೇ ರೀತಿ ವಿದ್ಯೆ ಕಲಿಯುವವರಿಗೆ ಸಹಾಯ ಮಾಡಿದರೆ ಅದು ದೊಡ್ಡ ಸಹಾಯ ಆಗ್ತದೆ ಅಂತ ನಾನು ಹೇಳ್ತಾ ಇದ್ದೇನೆ. ಯಾಕೆ ನಮ್ಮ ನವೋದಯದಲ್ಲಿ ಇವತ್ತು ಕೆಲವರಿಗೆ ಮಕ್ಕಳಿಗೆ ಪುರಸ್ಕಾರ ಬಂತು. ನಾನು ನಮ್ಮ ಮಿತ್ರರಲ್ಲಿ ಹೇಳಿದೆ, ಬಹಳ ಕಷ್ಟದಲ್ಲಿ ಈ ಸ್ವಸಹಾಯ ಗುಂಪಿನಲ್ಲಿ ಇರುವವರು ಅವರಿಗೆ ಯಾರೂ ಸಾಲ ಕೊಡ್ತಿರಲಿಲ್ಲ. ಅಂಥದ್ರಲ್ಲಿ ಅವರು ಇವತ್ತು ದೊಡ್ಡ ಸಂಖ್ಯೆಯಲ್ಲಿ ಬಲಾಢ್ಯರಾಗಿ ಅವರ ಮಕ್ಕಳು ಕೂಡ ಒಂದು ಡಿಗ್ರಿ ಆದರೂ ಕನಿಷ್ಠ ಮಾಡಬೇಕು ಅನ್ನುವಂಥ ದೃಷ್ಟಿಕೋನದಿಂದ ನಾವು ಈ ರೀತಿಯಾದ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದೇವೆ. ಈ ಸಂದರ್ಭದಲ್ಲಿ ಭರತನಾಟ್ಯದಲ್ಲಿ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಗೈದ ವಿದುಷಿ ದೀಕ್ಷಾ ಬಿ ಉಡುಪಿ ಅವರಿಗೆ ಗೌರವ ಪುರಸ್ಕಾರ ನೀಡಲಾಯಿತು. ವಿಶ್ವ ದಾಖಲೆಯನ್ನು ನಿರ್ಮಿಸಿದ ವಿದುಷಿ ದೀಕ್ಷಾ ಬಿ ಸನ್ಮಾನ. ಇವರಿಬ್ಬರ ಪ್ರತಿಭೆಗಳು ಕರ್ನಾಟಕ ಶಾಸ್ತ್ರೀಯ ಸಂಗೀತ ಗಾಯನ, ವೀಣಾವಾದನ, ಚಿತ್ರಕಲೆ, ಯಕ್ಷಗಾನ, ಚೆಂಡೆ ಮತ್ತು ಮದ್ದಲೆ ವಾದನ. ವಿದುಷಿ ಶ್ರೀಮತಿ ಶ್ರುತಿ ರಾಘವೇಂದ್ರ ಭಟ್ ಅವರ ಮಾರ್ಗದರ್ಶನದಲ್ಲಿ ಜೂನಿಯರ್ ಹಾಗೂ ಸೀನಿಯರ್ ಮಟ್ಟ ಪೂರ್ಣಗೊಳಿಸಿರುವ ಇವರು ವಿದ್ವಾನ್ ಶ್ರೀಧರ್ ರಾವ್ ಬಣ್ಣಂಜೆ ಅವರಲ್ಲಿ ರೆಮೋನಾ ಎವೆಟ್ ಪಿರೇರಾ ಅವರಿಗೆ ಗೌರವ ಪುರಸ್ಕಾರ ಪ್ರಕಟಿಸಲಾಯಿತು. ಮುಂದೆ ಭರತನಾಟ್ಯದಲ್ಲಿ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ಗೆದ್ದ ಇವರು ಕಾರಣಾಂತರದಿಂದ
ಸಮಾರಂಭದಲ್ಲಿ ಬ್ಯಾಂಕಿನ ಉಪಾಧ್ಯಕ್ಷರಾದ ವಿನಯ್ ಕುಮಾರ್ ಸೂರಿಜೆ, ನಿರ್ದೇಶಕರುಗಳಾದ ಭಾಸ್ಕರ್ ಎಸ್ ಕೋಟ್ಯಾನ್, ವಾದಿರಾಜ ಶೆಟ್ಟಿ, ಶಶಿಕುಮಾರ್ ಐಪಿ, ದೇವಿ ಪ್ರಸಾದ್ ಶೆಟ್ಟಿ, ಎಸ್ಪಿ ಜಯರಾಮ್ ರೈ, ಮೋನಪ್ಪ ಶೆಟ್ಟಿ ಎಕ್ಕಾರು, ಎಂ ಮಹೇಶ್ ಹೆಗ್ಡೆ, ಜಯರಾಜ್ ಬಿರೈ, ಎಸ್ಎನ್ ಮನ್ಮಥ, ರಾಜೇಶ್ ರಾವ್, ಸದಾಶಿವ ಉಳ್ಳಾಲ್, ಸ್ಕ್ಯಾಡ್ಸ್ ಅಧ್ಯಕ್ಷರಾದ ರವೀಂದ್ರ ಕಂಬಳೆ ಮತ್ತಿತರರು ಉಪಸ್ಥಿತರಿದ್ದರು. ತನುಶ್ರೀ ಪಿತ್ರೋಡಿ ಯೋಗ ಕಾರ್ಯಕ್ರಮ ನೀಡಿದ್ರು. ಬ್ಯಾಂಕಿನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಗೋಪಾಲಕೃಷ್ಣ ಭಟ್ಗೆ ಸ್ವಾಗತಿಸಿದ್ರು. ಡಿಜಿಎಂ ನಿತ್ಯಾನಂದ ಶೇರಿಗಾರ್ ವಂದಿಸಿದ್ರು. ಶರಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು.